ಸರಿ ಅದೊಂದು ಅಂದ್ರೆ ರವಿಯಣ್ಣ ಹೇಳಿ ರವಿಚಂದ್ರನ್ ಹೇಳಿ ಗಂಗಾಧರಣ್ಣ ರವಿಣ್ಣ ಅದೊಂದು ಪದ್ಯ ಹಾಡಿ. ಯಾವ್ದು ಅದು ನೀವು ಮಾಡಲಿಕ್ಕೆ ಅಂತ ಹೇಳಿದ್ರಲ್ಲ, ಮಾಡಲ್ ಯಾವುದು? ಯಾರೇ ನೀನು ಚೆಲುವೆ. ಅದೊಂದು ಹಾಡಿ 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 ಹಾಡಿ. ಯಾರೇ ನೀನು ಚೆಲುವೆ ಕೊರಗಪ್ಪಣ್ಣೆ ಬಾರಿ ಮಲ್ಲ ಕಲುವೆ. ಸಾಹಿತ್ಯ ತಪ್ಪಿತಾ ಅಂತ ಆರು ಸಮ ಕೇಂದ್ರ ಮಾತ್ರ ಪದ್ಯ ಹೀಗೆ ಆಡ್ಬೋದಲ್ಲ. ಹೇಗೆ? ಯಾರೇ ನೀನು ಚೆಲುವೆ ನಾರಾಯಣನ್ನೇ ಬಾರಿ ಮಲ್ಲ ಕಲುವೆ. ಅದೇ 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 ಅದೇನಾ ಕರೆಕ್ಟ್ ಉಂಟು ಸೆಟ್ರೆ. ಇತ್ತಾರು ಇರಗೆ ದೀನ ದೀನಿ ಅದಲ್ಲ, ಅದ್ರ ಒರಿಜಿನಲ್ ಬೇರೆ. ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಇದು ಸರಿಯಾದಂತ ಸಾಹಿತ್ಯ. ಇದು ಸಾಹಿತ್ಯ. ಆಗ ಸ್ವಲ್ಪ ಏನೋ ಕೊಂಕು ಮಾತಾಡಿದ್ರು, ಅದಕ್ಕಾಗಿ ನಾನು ಹೇಳಿದ್ದು ಬೇಸರ ಮಾಡಬೇಡಿ. ಇಲ್ಲ ಪೆದಂಬಿಗೆ ನೀವು ಪಚ್ಚೆ ವೇದರ್ಮಿ ಇನ್ನು ಸಾಕು ಸಾಕು ಬಿಡಿ. ಇಲ್ಲ 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 ಅದ್ರಲ್ಲಿ ಉಂಟು ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ, ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದ್ದೆ. ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ, ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ, ನೀನೇ ನಿಂತಿದ್ದೆಯಲ್ಲಿ ಹೂವಿನಂತ ನಗುವನು ಚೆಲ್ಲಿ. ಚಂದ್ರನಿಲ್ಲ ಬಾನಿನಲ್ಲಿ ನೀನೇ ನಿಂತಿದ್ದೆಯಲ್ಲಿ. ಯಾರೇ 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 ನಿನ್ನಷ್ಟಕ್ಕೆ ನೀನೇ